ಅದೆಲ್ಲ ಉಂಡು. ಅಟ್ಟ ಅಡಿತದು ಇಲ್ಲದುಲೈದ ಕರಿ ಕಜೌನ್ ಕುಡ್ತದು ಕುಬಲ್ದಡಿ ಪೊರ್ಲು ಮನ್ಪುನ ತಿಂಗಳು ಕೆಂಡ ಅವು ಆಟಿಗೆ ಕೈಕ್ ತಿಕ್ಕಿ ನಾವು ಕಜಿ ಪಾಪುಂಡ್ಗೆ ಚೇವುದ ತೇಟ್ಲ ಉಪ್ಪಡು ಪಚ್ಚಿಲು ಕನಿಲ ತಜಂಕ್ ಪುಂಬೆದ ಚಟ್ನಿ ಇಂಚ ಪಂಡೊಂದು ಪೋಯ್ಲ ಕನೆ ಆಟಿದ ಅಟ್ಟಿಲು ಮಲ್ಲ ಓದೆ ಪೋಪುಂಡುಗೆ ಆಟಿದ ಅಡ್ಯಲೆಡು ಪತ್ರಡನೆ ನೆಯ್ಯೆತ್ತು ತೋಜುಣ್ಗೆ ಅರೆಪೊಡು ರೆಂಕಾದ್ ಚೇವು ಮಾಡಿ ಕೊಡಕ್ಯನದ ಅಡ್ಯದ ರುಚಿಕ್ ತುಳುವನ ನಾಲೈಡು ನೀರು ಅರಿಯಂದೆ ಕುಲ್ಲಂದು ಕರಿದು ಪೋಯಿನಕ್ಲೆನ್ಲ ದೇವೇರ್ನ ಜಾಗೆಡು ಕುಲ್ಲಾದ್ ಬಾರ್ನೆ ಬಲಸುನ ಇಲ್ಲ ಕುಬಲು ತುಳುವೆರ್ನವು ನಾಗರ ಪಂಚಮಿದ ಪುಣ್ಯ ದಿನ ತಾನಿ ಪುಂಚದ ಮಣ್ಣ ಸತ್ಯ ನಾಗದೇವರೆಗು ಪೇರು ಬೊಂಡ ಪೇರ ಪುರ್ಪ ಕೊರ್ದು ಅಡ್ಡ ಬೂರ್ದು ನೆಂಪು ಮನ್ಪುನ ತಿಂಗೋಲು ಆಟಿ ತುಳುವ ಸಂಸ್ಕೃತಿದ ಮುಚ್ಚಿಗೆ ಬಂಗಾರದ ಅಚ್ಚಿಡ್ಲ ಹೆಚ್ಚಿಗೆ ಕಮ್ಮೆನದವು ಒಕ್ಕಿನಾಥ ಅಡಿಟುಂಡು ಮಣ್ಣುದಡಿತ ಬೇರು ದಿನ ಬದಲಾಡಲ ನಮ್ಮ ಸಂಸ್ಕೃತಿ ಆ ಪೊರ್ಲು ಮದೆಯಾಯರೆ ಬಲ್ಲಿ ಆನಿದ ಆಟಿ ಇನಿ ಆಟಿಡುಂಜಿ ದಿನ ಆಡಲ ನೆಂಪುಗು ಬರೊಂದುಂಡು ಪನ್ಪಿನನೆ ಒಂಜಿ ಸಂತಸು ಸೊಲ್ಮೆಲು ತಂತಿಗೇನುಡು ಪಾತೇರೋಡು ತುಳು ಜೋಕುಲ ಪನ್ಪಿ ಅಮೃತವಾಣಿನು ಪನೊಂದು ಸೇರ್ದಿ ಮಾತಾ ತುಳು ಅಪ್ಪ ಜೋಕ್ಲೆಗ್ ಎನ್ನ ಉಡಲು ಜಿಂಜಿ ಸೊಲ್ಮೆಲು ಯಾನಿನಿ ತುಳುನಾಡು ಬದುಕು ಪರಂಪರೆ ಬಗ್ಗೆ ಒಂಜೆರಡು ಪಾತೆರರು ಉಲ್ಲ ಬಡಕಾಯ್ ಭದ್ರಗಿರಿರ್ದು ತೆನಕಾಯ್ ಚಂದ್ರಗಿರಿ ಮುಟ್ಟ ಮೂಡಾದ ಗಟ್ಟರ್ದ ಬರಿರ್ದು ಬಡಕಾಯ್ ಕಡಲಗೆರೆ ಮುಟ್ಟ ಬಂಗಾಳದ ಉಡಲು ಉಪ್ಪು ನಂಚಿನ ನರಮಾನಿಲು ಎನ್ನ ತುಳುವೇರು ಇಂಚಿತ್ತಿನ ತುಳುನಾಡು ಎನ್ನ ನಾಡು ನಾಗನಡ ಸರ್ಪಜಿಡ ಪಂಚವರ್ಣದ ಮಣ್ಣು ದೈವದೇವರ ಸಾನ ಸತ್ಯದಪ್ಪ ಮಂತ್ರದೇವತೆ ನೆಲಾಯನಂಚಿನ ಬೀಡು ದೈವದ ಪುಟ್ಟಿ ಬತ್ತಿ ಕಲಕಾರ್ಮಿಕನು ಪಾರ್ದನಾ ಪಂಡುದು ಬೊಟ್ಟು ಪನ್ಪಿನ ರಾಗ ಪಾರ್ದನಾ ಬೆನ್ನಿ ಬೇಸಾಯ ಮನ್ಪುನಗ ಬೇಲೆ ಸಾಗರ ಪನ್ಪಿನ ಓ ಬೇಲೆ ದೈವ ಕೊರ್ಪಿ ನುಡಿ ಮದಿಪು ದೇವರನು ಒಲಿಪಾವನಂಚಿನ ಭಜನೆ ಯಕ್ಷಗಾನ ಸೋಬಾನೆ ತುಳುನಾಡು ಪರಂಪರೆ ಒಂಜ ರಡ್ಡ ಪತ್ತಪ್ಪ ಜೋಕುಲು ಒಂಜಿ ಬಟ್ಟಲುಂಪುನ ದೃಶ್ಯ ಓಲು ತಿಕ್ಕುಡು ಪಂಡ ನಮ್ಮ ತುಳುನಾಡು ಬಂದುಲ ತುಳುನಾಡು ಪರಂಪರೆಯನ್ನು 5 ನಿಮಿಷದ ಪನ್ಪುನಂಚಿನ ಪರಂಪರೆ ಎತ್ತು ದಾಯ್ಪಂಡ ಪರಶುರಾಮನ ಸೃಷ್ಟಿದ ಈ ತುಳುನಾಡು ಕೋಡೆಯಿನಿ ಪುಟ್ಟದಿನತ್ತು 15ನೇ ಶತಮಾನೋಡು ಇತಿಹಾಸ ಉಪ್ಪುನಂಚಿನ ಬಂಗಾಳದ ನಾಡು ಎನ್ನ ತುಳುನಾಡು. ಜೈ ತುಳುನಾಡು.
ಇವತ್ತೊಂದು ನಿಮಗೆ ಕಥೆಯನ್ನು ಹೇಳುತ್ತೇನೆ. ಅದು A.R. ಮಣಿಕಾಂತ್ ಅವರು ಬರೆದಿರುವಂತಹ ಅಮ್ಮ ಹೇಳುವ 8 ಸುಳ್ಳುಗಳು ಎಂಬ ಪುಸ್ತಕದಲ್ಲಿದೆ. ಅದೊಂದು ಭಾವನಾತ್ಮಕ ಕಥೆಯಾಗಿದೆ. ಕೇಳ್ತೀರಾ? ಅದೊಂದು ಹಳ್ಳಿ. ಅದರಲ್ಲಿ ರಾಮು ತನ್ನ ತಾಯಿ ಜೊತೆಗೆ ಒಂದು ಪುಟ್ಟ ಮನೆಯಲ್ಲಿ ವಾಸವಾಗಿದ್ದ. ಅವನಿಗೆ ತಂದೆರಲಿಲ್ಲ. ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ, ಅಂದರೆ ಪಾತ್ರೆ ತೊಳೆದು, ನೆಲ ಒರೆಸಿ, ಬಟ್ಟೆ ತೊಳೆದು ಕಷ್ಟಪಟ್ಟು ದುಡ್ದು ತನ್ನ ಮಗನನ್ನು ಸಾಕ್ತಾ ಇದ್ಲು. ಆದರೆ ಒಂದು ವಿಷಾದದ ಸಂಗತಿ ಅಲ್ಲಿತ್ತು. ತಾಯಿಗೆ ಒಂದು ಕಣ್ಣಿರಲಿಲ್ಲ. ಇದರಿಂದಾಗಿ ಊರಿನ ಜನರೆಲ್ಲ ಅವಳನ್ನು ಅಸಡ್ಡೆಯಿಂದ ನೋಡ್ತಾ ಇದ್ರು. ಈ ಕಾರಣದಿಂದಾಗಿ ರಾಮುವಿಗೆ ಇರ್ಸು ಮುರ್ಸು ಅಂತ ಆಗ್ತಾ ಇತ್ತು. ಈ ಕಾರಣದಿಂದಾಗಿ ರಾಮು ಚಿಕ್ಕವನಿಂದಲೇ ತಾಯಿಯ ಬಗ್ಗೆ ತಿರಸ್ಕಾರವನ್ನು ಬೆಳೆಸ್ಕೊಂಡು ಬಿಟ್ಟ. ತಾಯಿಯಿಂದ ದೂರವಿರಬೇಕಂತ ನಿರ್ಧರಿಸಿದ. ತಾಯಿಯ ಜೊತೆ ಮಾತಾಡೋದನ್ನು ಕೂಡ ಬಿಟ್ಟ. ಆಗ ತಾಯಿ, ಯಾಕೋ ಕಂದ, ಇತ್ತೀಚೆಗೆ ನನ್ನನ್ನು ದೂರ ಮಾಡುತ್ತಿದ್ಯಾ ಅಂತ ಕೇಳಿದಾಗ, ನೋಡು, ನೀನು ಕುರುಪಿ, ನಿನ್ನ ಜೊತೆ ಇದ್ದರೆ ಊರೆಲ್ಲ ನನ್ನ ಅಪಹಾಸ್ಯ ಮಾಡುತ್ತಾರೆ. ನಿನ್ನಿಂದ ದೂರ ಇರುವುದೇ ಲೇಸು ಅಂತ ಹೇಳಿ ಹೊರಟೋಗ್ತಾನೆ. ಆಗ ತಾಯಿಯ ಮನಸ್ಸು ಒಡೆದು ಚೂರಾಗುವಂತೆ ಭಾಸವಾಗುತ್ತೆ. ಮುಂದಿನ ದಿನಗಳ ನಂತರ ರಾಮು ನವೋದಯ ಪರೀಕ್ಷೆಯಲ್ಲಿ ಪಾಸಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೋತಾನೆ. ಅದೃಷ್ಟವಶಾತ್ ದೆಹಲಿಯಲ್ಲಿ ಒಳ್ಳೆ ಹುದ್ದೆ ಕೂಡ ಪಡ್ಕೋತಾನೆ. ಮದುವೆ ಆಗ್ತಾನೆ. 1-2 ವರ್ಷಗಳ ನಂತರ ಮಕ್ಕಳು ಕೂಡ ಆಗುತ್ತೆ. ಒಂದು ದಿನ ರಾಮು ತನ್ನ ಮಕ್ಕಳ ಜೊತೆ ಆಟಾಡ್ತಿರ್ಬೇಕಾದ್ರೆ ಬಾಗಿಲಲ್ಲಿ ಒಂಟಿ ಕಣ್ಣಿನ ಮುದುಕಿಯ ನೆರಳು ಕಾಣಿಸುತ್ತೆ. ಅದು ತನ್ನ ತಾಯಿಯದ್ದೆ ಅಂತ ತಿಳಿದಾಗ, ಏ ಮುದುಕಿ, ಇಲ್ಲಿಗೆ ಯಾಕೆ ಬಂದೆ? ಹೊರಟೋಗು, ನಿನ್ನ ನೋಡಿದ್ರೆ ಮಕ್ಕಳೆಲ್ಲ ಹೆದರ್ಕೋತವೆ. ನೀನೇ ಹೋಗ್ತೀಯೋ ಅಲ್ಲ ನಾನೇ ಕತ್ತಿರ್ದು ದಬ್ಲೋ ಅಂತ ಕೂಗ್ತಾನೆ. ಆಗ ತಾಯಿ, ಕ್ಷಮಿಸ್ಬಿಡಪ್ಪ, ವಿಳಾಸ ತಪ್ಪಿ ಬಂದೆ ಅಂತ ಹೇಳಿ ವಾಪಸ್ ಹೋಗ್ತಾಳೆ. ಮುಂದಿನ ದಿನಗಳ ನಂತರ ರಾಮು ಕಚೇರಿ ಕೆಲಸದ ಮೇಲೆ ಹಳ್ಳಿಗೆ ಬರ್ತಾನೆ. ತನ್ನ ಹಳೆಯ ನೆನಪುಗಳೆಲ್ಲ ಕಾಡಿ ಮನೆ ಹತ್ರ ಬಂದಾಗ ಅಲ್ಲಿ ಕೇವಲ ಮನೆ ಇತ್ತೆ ಹೊತ್ತು ಅಮ್ಮ ಇರಲಿಲ್ಲ. ಅಕ್ಕಪಕ್ಕ ಮನೆ ಹತ್ರ ಎಲ್ಲ ವಿಚಾರಿಸಿದಾಗ, ರಾಮು, ನಿಮ್ಮಮ್ಮ 1 ವಾರದ ಹಿಂದೆ ತೀರ್ಕೋಬಿಟ್ರಪ್ಪ. ನೀನು ಬಂದರೆ ಈ ಪತ್ರವನ್ನು ಕೊಡು ಅಂತ ಕೊಟ್ಟಿದ್ದಾರೆ. ತಗೋ ಅಂತ ಕೊಡ್ತಾರೆ. ಆ ಪತ್ರದಲ್ಲಿ ಹೀಗಂತ ಬರೆದಿತ್ತು, ರಾಮು, ನೀನು ಚಿಕ್ಕವನಿರಬೇಕಾದ್ರೆ ಅಪಘಾತಕ್ಕೆ ಒಳಗಾಗಿ ನಿನ್ನ ಒಂದು ಕಣ್ಣನ್ನು ಕಳ್ಕೊಳ್ಬೇಕಾಯಿತು. ಡಾಕ್ಟರ್ ಹತ್ರ ನನ್ನ ಕಣ್ಣನ್ನು ನಿನಗೆ ಜೋಡಿಸುವಂತೆ ಬೇಡಿಕೊಂಡೆ. ಅವರು ಹಾಗೆ ಮಾಡಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಿನ್ನ ಕಣ್ಣಲ್ಲಿ ನಾನಿರುವಾಗ ನಿನಗೇಕೆ ಚಿಂತೆ ಮಗನೇ? ಒಂದೇ ಒಂದು ಸಲ ಅಮ್ಮ ಅಂತ ಕರಿತೀಯಾ? ನನಗಷ್ಟೇ ಸಾಕು. ಅಲ್ಲಿಗೆ ಪತ್ರ ಕೊನೆಗೊಂಡಿತ್ತು. ಪತ್ರವನ್ನು ಓದಿದ ರಾಮು ಅಮ್ಮ ಅಂತ ಕೂಗಿ ಅಲ್ಲೇ ಕುಸಿದು ಬೀಳ್ತಾನೆ. ಇದರಿಂದ ನಾವು ಏನು ತಿಳ್ಕೊಳ್ಬೋದು? ಅಂತರಾತ್ಮಕ ಭಾವನೆಗಳೇ ಅಷ್ಟೇ ಮುಖ್ಯವಾಗಬೇಕೇ ಹೊರತು ಬಾಹ್ಯ ಸೌಂದರ್ಯವಲ್ಲ. ತಾಯಿಯ ಪ್ರೀತಿ ನಿಷ್ಕಲ್ಮಶವಾದದ್ದು. ಧನ್ಯವಾದಗಳು. ಗುಮಿಸೊಂದು ಕಮ್ಮಿನ ಪಸಿರೆಂಡು ಊರೂರ್ ಮೇಡನ, ಗುಮಿಸೊಂದು ಕಮ್ಮಿನ ಪಸಿರೆಂಡು ಊರೂರ್ ಮೇಡನ. ಡೆನ್ನಾಡಿನನ ಡೆನ್ನಾಡಿನನ ಡೆನ್ನಾಡೆನ್ನಾನ ಡೆನ್ನಾನಡೆನನ ಡೆನ್ನಾಡೆನನ ಡೆನ್ನಾಡೆನನ ಡೆನ್ನಾಡೆನ್ನಾನ ಡೆನ್ನಾನಡೆನನ.
ரங்கனோடு பேர முப்பது வயசு சிரிபாங்கிய பேர்க்கார் கரடு மாய கொடு ರಂಗಿ ಕೊಡು ಮೊದಲ ಮದದ ನಂದೆ ಬಾಕ್ಯಾರೆ ಕಂಡುಡು ಕಂದಸಾರು ಪಲ್ಲವಿದೆ ಗುಮಿಸೊಂದು ಕಮ್ಮಿನ ಪಸಿರೆಂಡು ಊರೊಮ್ಮೆ ದಿನನ ಗುಮಿಸೊಂದು ಕಮ್ಮಿನ ಪಸಿರೆಂಡು ಊರೊಮ್ಮೆ ದಿನನ
ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಬರಿತು ಬಲೆ ಪಟ್ಟ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಹೆಸರ್ದ ಕಣ್ಣೋಡು ನೇಜಿ ನಡ್ಲ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿ ನಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆದು ಎರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡೆ ಶಬ್ದಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನದ ತಿಳಿಸಿರಂದುಂಡು ಅಚ್ಚಿ ಪಂತಿನ ಕಚ್ಚಿಕೆ ನೊಂದು ಸಂತಾನಿ ಕಲ್ತರಿ ಸಿಂಚಿನ ನೆಂಪು ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಭೈರದಿವಿರಿನ ಕಾಣಿಕದ ಮಣ್ಣಿಗೆ ಹಿರಿಯ ಕುಲು ನಂಬುದಿನ ಸಾರ ಮಾಡಿ ಸತ್ಯನುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರದ ಪರಶುರಾಮ ದೇವರು ಉಂಡು ಮಂದಿನ ತುಳು ನಡು ತುಳು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಗೂಡು ಎದ್ದು ಕಂಡಲ ಮುಗಿಯಂಗಪ್ಪೆ ಹಿರಿನ ಪೊರ್ಲನು ಕೂಗರಿಯರಪ್ಪೆ ನಮ್ಮ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಇಂದು ನಾನು ತುಳುವ ಸಂಸ್ಕೃತಿಯ ಬಗ್ಗೆ ಹೇಳಲಿದ್ದೇನೆ. ಸಂಸ್ಕೃತಿ ಎಂದರೆ ಒಂದು ಪ್ರದೇಶಕ್ಕೆ ಸೇರಿದ ಜನ ಬದುಕುವ ರೀತಿ. ಅದರಲ್ಲಿ ತುಳು ಸಂಸ್ಕೃತಿಯು ಶ್ರೇಷ್ಠವಾದದ್ದು. ತುಳು ಸಂಸ್ಕೃತಿಯು ಪರಶುರಾಮನ ಸೃಷ್ಟಿ ಎಂದು ಹೇಳಲ್ಪಡುತ್ತದೆ. ತುಳುನಾಡಿನ ಆಚರಣೆ ಸಂಸ್ಕೃತಿ ವಿಭಿನ್ನ. ಅದರಲ್ಲಿ ಆಟಿ ಮಾಸದಲ್ಲಿ ಬರುವ ಆಟಿಕಲಂಜವು ಒಂದು. ಕೋಟಿ ಚೆನ್ನಯ್ಯರು ತುಳುನಾಡಿನಲ್ಲಿ ಭಾರಿ ಹೆಸರಾದ ಯೋಧರಾಗಿದ್ದರು. ಸಂಸ್ಕೃತಿಯು ನಮ್ಮ ಹೆಮ್ಮೆ. ಅದನ್ನು ಉಳಿಸಿ ಬೆಳೆಸಿ.
ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕಾಲು ಕಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ లెత్తన ఈయన లెత్తిని ఇచ్చింద లెప్పులగా బక్కిరెత్తి నెల పోడు సున్న కొప్పన పనులగా ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಎಲ್ಲ ಚೆಕ್ಕಲ್ಲ ಹಂಗೆ ಕುಣಿದು ಹಿಂಗೆ ಕುಣಿದು ಮುಂದು ಮಾದೈನ ಮುಂದೆ ಪಂಗೆ ಕುಣಿದು ಹಿಂಗೆ ಕುಣಿದು ಹಿಂದು ಕುಣಿದು ಮುಂದು ಮಾದೈನ ಮುಂದೆ ಪಂಗೆ மகனுக்கு உடல்த சொல்மெலும் மூடாயத வானொடு மூடியே சூரியல கடலுத மகனுக்கு உடல்த சொல்மெலும் மூடாயத வானொடு மூடியே சூரியல கசப்புக்கு பொற்பாயே வாழ்வெடுத்தல் பாயே கசப்புக்கு பொற்பாயே வாழ்வெடுத்தல் பாயே ஜீவ கொப்பை கருணையே மடலத்தை மகே பத்தனா மகனுக்கு உடல்த சொல்மெலும் மூடாயத வானொடு மூடியே சூரியலா
బతుకుండే ఐదు వంచి కిందిగురు
15 ವರ್ಷ ನಮ್ಮ ಚೌತಿದ ಗಣಪತ್ಯೋತ್ಸವಕ್ಕೆ ಪಿಲಿವೇಶ ಕೊಡ್ತಿನ ತಂಡ ಬಂದು ಹೆಗಲಿಗೆ ದೇದಿನ ತಂಡ ಅಂಚಾದ ಇಂದು ತುಳುತ ಕೂಟಗಳ ನಮ್ಮನೆ ತಂಡದ ಸದಸ್ಯರು ನೆಟ್ಟು ದಾಲ ಒಂಜಿಲ ಪಿದೆಜ್ಜಿ ಈ ರಂಗು ಪಾರ್ ನಡೆದು ಬತ್ತಿನ ತಾಸೆರ್ದು ಬತ್ತಿನ ಪ್ರತಿ ಒಂಜಿ ನಮ್ಮ ತಂಡದ ಸದಸ್ಯರು ಮಂತಿನ ಇನ್ನೊಂಜಿ ಕಲೆ ನೇಕೆ ನಮ್ಮೆತ್ತ 4 ಜನ ಮೆಂಬರ್ ನಕಲು ಬತ್ತದು ಮುಗುಲಿಗೆ ಮಾನದಿಗೆ ಮನ್ಪೋಡು ಅಂಚೆನೆ ಜಯಂತೆಲ ಭುವನ್ನ ಮುಗುಲ್ ರಾಜ್ಯನ ಸ್ಟೇಜಿಗೆ ಬರೋದು ಜಯಂತೆ ಬಕ್ಕ ಭುವನ್ ಈ ಇನ್ನಿತೊಂಜಿ ಇಂದು ಪಿಲ್ಲಿ ಒಂಜಿ ಆವಡ ಬಂದಾಂಡ ಮೂಲ ಕಾರಣ ಭುವನ್ ಬಕ್ಕ ಜಯಂತ್ ಸರ್ಲೆ ಭುವನ್ ಒಲೆ ಭುವನ್ ಬಕ್ಕ ಜಯಂತ್ ಮುಗುಲು ಮೂಲಿತೊಂಜಿ 5 ನಿಮಿಷ 10 ನಿಮಿಷ ನಲ್ತಿದಿತ್ತನಲ್ಲ ಮುಗುಲು ಸತತ 1 ತಿಂಗಳು ಈ ಜೋಕಲಿಗೆ ಪಿಲಿ ಪಂಡದಲ್ಲ ಗೊತ್ತಿದ್ದಾನೆ ಅಂಚ ಎತ್ತ ಅಂಕಲ್ನ ಅಕ್ಕ ಪಣಂದಿಲ್ಲೇರು ನಮ್ಮ ಜವನ 2 ಸ್ಟೆಪ್ ಬಾರೋಡಿಗೆ ನಮ್ಮ ಅಕ್ಕ ಪಣಂದಿಲ್ಲೇರು ಅಂಚ 1 ಸ್ಟೆಪ್ಪು ನಮ್ಮ ಜವನರು ಸುನೀಲ ಬಲೆ ತಾಸ ಪಾಡ್ಲೆ ಪಿಲಿ ಪನ್ಪುನ ದಿವಿಜ್ಯೋತಿದ ಒಂಜಿ ಅಮೂಲ್ಯವಾದ ಕಲೆ ಸತತ 15 ವರ್ಷ ನಮ್ಮ ಕುತ್ತಾರು ರಾಜರಾಜೇಶ್ವರ ಅಮ್ಮನ ಗಣಪತಿಗೆ ಬಿಡ್ತ ಟ್ರಕ್ ಕೊಡ್ತಿನ ಹೆಗಲಿಗೆ ನಂಬ್ಕೊಂಡು ಧನುಷ್ ಥ್ಯಾಂಕ್ ಯು ಬೇಗ ಅಕ್ಲ ಮಾತೇರೆಗಲ ನಮ್ಮ ಈ ಪಿಲಿಕಿ ಸಪೋರ್ಟ್ ಮಂತಿನ ಮಾತ ಜನರಿಗೆಲ್ಲ